Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಡೆಂದರೆ ನಗುವಮ್ಮ, ಜುಳುಜುಳು ಹರಿಯುವ ನೀರಮ್ಮ, ನಾದ ವಿನೋದದ ನೊರೆಯಮ್ಮ ಎಂಬ ಒಂದು ಅದ್ಭುತವಾದಂತಹ ಪದ್ಯದ ಸಾಲುಗಳನ್ನು ನೀವು ಕೇಳಿರ್ತೀರ. ನಿಜವಾಗ್ಲೂ ಈ ಸಾಲುಗಳು 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಾಡನ್ನು ಇಷ್ಟಪಡದವರೇ ಇಲ್ಲ. ಹಾಗಿರುವಾಗ ಎಲ್ರಿಗೂ ಕೂಡ ಒನ್ಸ್ ಅಗೈನ್ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಕಾರ್ಯಕ್ರಮಕ್ಕೆ ಒನ್ಸ್ ಅಗೈನ್ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ಟ್ ವಿಜೆ ಡಿಕ್ಸನ್. ಸೊ ವೀಕ್ಷಕರೇ, ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ಕರ್ನಾಟಕದಾದ್ಯಂತ ಅದೆಷ್ಟೋ ಹಾಡುಗಾರರನ್ನು ಆಯ್ದ ಒನ್ ಅಂಡ್ ಓನ್ಲಿ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ ಸೂಪರ್ ಸಿಂಗರ್ ಸೀಸನ್ 2 ನ ಮೊದಲ ಸುತ್ತು ಇವತ್ತು ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ ಆಲ್ರೆಡಿ ನೀವು ನೋಡಿರಬಹುದು, ಆಲ್ರೆಡಿ ಕಂಟೆಸ್ಟೆಂಟ್ಸ್ ಗಳು ಬಂದು ತಮ್ಮ ಹಾಡಿನ ಪಾರ್ಟಿಸಿಪೇಷನ್ ಅನ್ನು ತೋರಿಸಿಕೊಂಡು ಹೋಗಿದ್ದಾರೆ. ಅದೆಷ್ಟೋ ಕಂಟೆಸ್ಟೆಂಟ್ ಅವರು ಬರ್ಲಿಕ್ಕಿದ್ದಾರೆ, ತಮ್ಮ ಹಾಡಿನ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕಿದ್ದಾರೆ. ಸೊ ಹಾಗಿರುವಾಗ ಇವತ್ತಿನ ಎಪಿಸೋಡ್ ಅನ್ನು ಒನ್ಸ್ ಅಗೈನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾನು ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ನಮ್ಮ 3 ಜಡ್ಜಸ್ ಅನ್ನು ಕೂಡ ವೆಲ್ಕಮ್ ಮಾಡುವಂತಹ ಟೈಮ್. ನಿಮ್ಗೆ ಗೊತ್ತಿದೆ, ಶ್ರೀ ಗುರುಕಿರಣ್ ಸರ್ ಆಗಿರ್ಬೋದು, ಕದ್ರಿ ಮಣಿಕಾಂತ್ ಸರ್ ಅಂಡ್ ರಾಜಗೋಪಾಲ್ ಸರ್, ಈ 3 ಜಡ್ಜಸ್ ಅನ್ನು ಕೂಡ ಇವತ್ತಿನ ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಧೀಮಿ ತಕ ಝೆಣ್ಣು ತಕ ಧೀಮಿ ತಕ ಝೆಣ್ಣು ತಕ ಧೀಮಿ ತಕ ಝೆಣ್ಣು ತರಗಡ ತರಗಡ ತಕ ಧೀಮಿ ತಕ ಝೆಣ್ಣು ತಕ ಧೀಮಿ ತಕ ಝೆಣ್ಣು ತರಂಗ ತರಗಡ ತರಂಗ ತರಗಡ ತರಂಗ ತರಗಡ ಕಾವ್ಯ 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 ಅಮೃತವುನಿಸು ಮಾನವನೆದೆಗೆ, ಪ್ರೀತಿಯವುನಿಸು ದಾನವನೆದೆಗೆ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು, ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತನಿಸು ತನಿಸು. ಕಾವ್ಯ ಕಾವ್ಯ ಅಮೃತವುನಿಸು ಮಾನವನೆದೆಗೆ, ಪ್ರೀತಿಯವುನಿಸು ದಾನವನೆದೆಗೆ. ಗರಿ ಸನಿ ಸರಿ ರಿ ಸರಿ ಪಾಗ ಗಗನಿ ಗಗನಿ ಪನಿ ಪಮಗ ಗರಿ ಗಮಮ ಮಗ ಮಧಾಪ. ಮಧುರ ಮುರಳಿಯ ಲಹರಿಯಲಿ ಮಿಂದ ಗೋಕುಲ ನಮ್ಮದಾಗಿಸು, ಶಿವನ ನೋಪುರ ಅನುಸರಿಸೋ ಆ ಕೈಲಾಸವ ಕಣ್ಣ ತುಂಬಿಸು. ಸೌಂದರ್ಯವೆಲ್ಲ ಏಕವಾಗಿ, ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ, ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ, ಅಳುವ ಆತ್ಮರಳಲಿ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು, ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತನಿಸು ತನಿಸು. ಕಾವ್ಯ ಕಾವ್ಯ ಅಮೃತವುನಿಸು ಮಾನವನೆದೆಗೆ, ಪ್ರೀತಿಯವುನಿಸು ದಾನವನೆದೆಗೆ. ಪುಂಡರಿಕ್ ಅವರೇ. ಹಾಂ ಸರ್, ಹೇಳಿ. ಚೆನ್ನಾಗಿತ್ತು. ಹಾಂ ಸರ್. ಲಾಸ್ಟ್ ಟೈಮ್ ಹೇಳ್ದಂಗೆ, ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೇನೆ, ಇವಾಗ ನಿಮ್ಮದೇ ಒಂದು ಸ್ವಂತಿಕೆ ಇದೆ ವಾಯ್ಸಲ್ಲಿ. ಹಾಂ ಸರ್, ಇದೆ. ಚೆನ್ನಾಗಿ ಬರುತ್ತೆ ಅದು. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಲ್ಯಾಂಗ್ವೇಜಲ್ಲಿ ಹೇಳೋದಂದರೆ ಸೋರ್ಸ್ ಕಂಟೆಂಟ್ ಇದೆಯಲ್ಲ, ನಿಮ್ಮದೇ ಅದೊಂದಿದೆ. ಕ್ಲಿಯರ್ ವಾಯ್ಸ್ ಇದು, ಬ್ರೈಟಾಗಿ ಹಾಡ್ತೀರಾ, ಚೆನ್ನಾಗಿತ್ತು. ಆಮೇಲೆ ಆ ವಿಬ್ರಾಟೋಸು ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು.
ಚರಣ ಎಂಟ್ರಿಯಲ್ಲೂ ಸ್ವಲ್ಪ ವಾಯ್ಸನ್ನು ಸ್ವಲ್ಪ ವೀಕ್ ಅನಿಸ್ತು, ಆಮೇಲೆ ಬ್ರೈಟ್ ಆಯಿತು ಒಂದೇ ಸಲ. ಅದೇನೋ ನಿಮ್ಮದಲ್ಲಿ ಗೊತ್ತಿಲ್ಲ, ಸ್ವಲ್ಪ ವೀಕ್ ಇತ್ತು, ಆಮೇಲೆ ಚೆನ್ನಾಗಿ ಬಂತು. ಅದೇ ಹೇಳಿದ್ನಲ್ಲ, ನಿಮ್ಮದು ಯು ಗಾಟ್ ಯುವರ್ ಓನ್ ಸ್ಟೈಲ್ ಆಫ್ ವಾಯ್ಸ್. ರೆಕಾರ್ಡಿಂಗಿಗೆ ದಿಸ್ ಗುಡ್ ಇದು, ಯಾಕಂದರೆ ನಿಮ್ಮ ಹತ್ರ ನೀವು ಬೆಳೆಸ್ಕೊಂಡ್ರೆ ಫ್ಯೂಚರ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಸರ್. ಲೆಟ್ ಅಸ್ ಸಿ ಗುರುಕಿರಣ್ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ ಸರ್. ಆಲ್ ದ ಬೆಸ್ಟ್. ಓಕೆ ಸರ್. ಚೆನ್ನಾಗಿತ್ತು, ಹಾಡಿ ಚೆನ್ನಾಗಿತ್ತು. ಹಾಂ ಸರ್. ಥಿಂಕ್ ಓಕೆ ಟು ವರ್ಕ್ ಅ ಲಿಟಲ್. ಚೆನ್ನಾಗಿತ್ತು, ಇದರಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಇಲ್ಲ. ಗುಡ್. ಧನ್ಯವಾದಗಳು ಸರ್. ದೇವ ಶ್ರೀ ಗಣೇಶ, 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 ज्वाला सी जलती है आंखों में जिसके भी दिल ने तेरा नाम है, परवाही क्या उसका रंग कैसा है और कैसा परिणाम है। धरती अंबर सितारे उसकी नजरें उतारे, घर भी उससे डरा रे, इसकी रखवाली यारे, करता साया तेरा है देवा। गणपति बप्पा मोरया, गणपति बप्पा मोरया, गणपति बप्पा मोरया, तेरी भक्ति का वरदान है, जो कमाए वो धनवान है, बिन किनारे की कश्ती है वो देवा तुझसे जो अनजान है। यूं तमूशक सवारी तेरी, सब पे है पैरादारी तेरी, पाप की आंधियां नाक हो कभी जो थी ना हारी तेरी, अपनी तकदीर का वो खुद सिकंदर हुआ रे, भूल के ये जहाँ रे, किसके सीने यहाँ रे, करता साया तेरा है देवा। श्री गणेश, देवा 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 श्री गणेश। ನಂದಿನಿ, Yes sir. ಪ್ರೀವಿಯಸ್ ರೌಂಡಲ್ಲಿ ಡೈರೆಕ್ಟ್ ಸೆಲೆಕ್ಟ್ ಆದವ್ರು ನೀವು. ಸೊ ಯು ಹ್ಯಾವ್ ಗಾಟ್ ಅ ವೆರಿ ಸ್ಪೆಷಲ್ ವಾಯ್ಸ್ ಆ್ಯಂಡ್ Thank you, ಸ್ವಲ್ಪ sir. ಪವರ್ಫುಲ್ ವಾಯ್ಸ್ ಅದು. ಅಂದರೆ ಇಟ್ ಕ್ಯಾನ್ ಈಸಿಲಿ ಇವಾಗ 10 ವಾಯ್ಸ್ ಇದ್ದರೆ ಅದರಲ್ಲಿ ನಿಮ್ಮ ವಾಯ್ಸು ಪ್ಲೇ ಮಾಡಿದರೆ ಸ್ವಲ್ಪ ಈಸಿಯಾಗಿ ಅದು ರೆಕಗ್ನೈಸ್ ಆಗುತ್ತೆ. ಸೊ ಆ ಥರ ಒಂದು ಐಡೆಂಟಿಟಿ ಇದೆ. ಬಟ್ ಐ ಥಿಂಕ್ ಇವತ್ತು ನೀವು ಸಾಂಗ್ ಸೆಲೆಕ್ಟ್ ಮಾಡಿದ್ದು ಫಾರ್ ಅ ಫೀಮೇಲ್ ಸಿಂಗರ್, ಐ ಥಿಂಕ್ ಅದರಲ್ಲಿ ಸ್ವಲ್ಪ ಕಷ್ಟ ಅದು ಹಾಡೋಕ್ಕೆ. ಯಾಕಂದರೆ ಹರ್ಡ್ ಸುಖವಿಂದರ್ ಸಿಂಗ್ ಸರ್ ಹಾಡೋದು, ಅದು ಹೆಂಗೆ ಹಾಡಿದ್ದಾರೆ ಅಂದರೆ ಅಷ್ಟು ಒಂದು ಪವರ್ಫುಲ್ಲಾಗಿ ಹಾಡಿದ್ದಾರೆ ಅದನ್ನು. ಸೊ ಆ್ಯಂಡ್ ಅಗೇನ್ ಜೈ ಗಣೇಶ ದೇವ, ದಟ್ಸ್ ಆಲ್ಸೋ ಪಾರ್ಟ್ ಆಫ್ ದ ಸಾಂಗ್ ದೋ ಇಟ್ ಈಸ್. ಸೊ ಐದರ್ ಯು ಹ್ಯಾವ್ ಟು ಸಿಂಗ್ ದ್ಯಾಟ್ ಆಲ್ಸೋ ವಿತ್ ದ ಜೋಶ್. ಓಕೆ. ಆ್ಯಂಡ್ ಇಂಪ್ರೂವೈಸೇಷನ್ ನಡುವಲ್ಲಿ ಆಲಾಪ್ ಚೆನ್ನಾಗಿತ್ತು. ಹಾಗಾಗಿ ಐ ಫೆಲ್ಟ್ ಯು ಕುಡ್ ಹ್ಯಾವ್ ಸೆಲೆಕ್ಟೆಡ್ ಅ ಬೆಟರ್ ಸಾಂಗ್, ಬಟ್ ವಿ ಹ್ಯಾವ್ ಮ್ಯಾನೇಜ್ಡ್ ಇಟ್ ವೆಲ್. ಸೊ ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಬಿ ಕೇರ್ಫುಲ್. ಗುಡ್ ಲಕ್. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಆ್ಯಂಡ್ ಇನ್ನೂ ಕೂಡ ಕಂಟೆಸ್ಟೆಂಟ್ನವರು ಬರಲಿಕ್ಕೆ ಬಾಕಿ ಇದ್ದಾರೆ. ಒಂದು ಹೊಸತಾದಂತಹ ಅಭ್ಯಾಸದ ಜೊತೆಗೆ ಹಳೆ ಹಾಡುಗಳಾಗಿರ್ಬೋದು, ಹೊಸ ಹಾಡುಗಳಾಗಿರ್ಬೋದು, ಅದನ್ನೊಂದು ತೋರ್ಪಡಿಸಲಿಕ್ಕೆ ಎಲ್ಲರೂ ತಯಾರಾಗಿ ರೆಡಿ ಆಗಿದ್ದಾರೆ. ಆದರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂಥ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ವೆರಿ ಸೂನ್. ನಮ್ಮ ಸೂಪರ್ ಸಿಂಗರ್
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಿಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪೂರ್ಣಿಮಾ ಸಿಲ್ಕ್ಸ್, ಪ್ರೈಮ್ ಮಸಾಲಾ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಇವತ್ತಿನ ಮೊದಲ ಸುತ್ತಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾನು ಕರೆತಾ ಇದ್ದೇನೆ. ನಿಮಗೆ ಆಗ್ಲೇ ಹೇಳ್ತಾ ಇದೆ, ರೌಂಡ್ಸ್ಗಳನ್ನೆಲ್ಲ ಪಾರ್ ಮಾಡಿಕೊಂಡು ಮೊದಲ ಸುತ್ತಿಗೆ ಬರೋದು ಅಂತ ಹೇಳಿದ್ರು ಕೂಡ ಒಂದು ದೊಡ್ಡ ಅಚೀವ್ಮೆಂಟೇ. ಸೊ ಹಾಗಿರುವಾಗ ಈ ಮೊದಲ ಸುತ್ತು ಆದ ನಂತರ ನೆಕ್ಸ್ಟ್ ಮುಂದಿನ ಸುತ್ತುಗಳಿಗೆ ಆಯ್ಕೆ ಆಗುವಾಗ ಇನ್ನೂ ಕಾಂಪಿಟೇಷನ್ ಟಫ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಮಸಾಲೆ ಗುಂಡು ಇದ್ದಾರೆ, ಗುಂಡು ಒಳಗೆ ಹೋಗೋದು, ತುಂಡು ಇದ್ದಾರೆ, ಗುಂಡು ನಾಲ್ಗೆ ಕತ್ತೋದು, ಗುಂಡಣ್ಣ ತುಂಡಣ್ಣ ತುಂಬ 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 ಫ್ರೆಂಡಣ್ಣ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಕುದುರೆ ಬಾಲನ ಹಿಡಿದ, ಜೋಜನ್ನು ಸೋದು ಕುಡಿದ, ಇಸ್ಪೀಟ್ ಆಡಾಡಿ ಕಳೆದ, ಎಲೆಯನ್ನು ಬಾಟ್ಲಿ ಹಿಡಿದ, ಸೋಸೋನು ಎಂದಿಗೂ ದಾಸ ಗುಂಡಣ್ಣನಿಗೆ, ಗೆಲ್ಲೋನು ಖಾಸ ಖಾಸ ತುಂಡಣ್ಣನಿಗೆ. ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡಣ್ಣ ಹೋಗಿ ಒಳಗೆ ಕುಣಿಯುತ್ತಾನೆ ನನಗೆ, ಗುಂಡಣ್ಣ ಸೇರಿ ಜೊತೆಗೆ ತರಲೆ ಮಾಡ್ತಾನೆ ತಲೆಗೆ, ಮೈಯೆಲ್ಲ ಬಿಸಿ ಬಿಸಿ ಮಾಡ್ತಾನೆ ಪೋಲಿ ಗುಂಡ, ಮನಸ್ಸೆಲ್ಲ ಕಸಿ ಬಿಸಿ ಮಾಡ್ತಾನೆ ತುಂಡ ಗುಂಡ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಕೆಗೆ ಮಿರ್ಚಿ
ಮಸಾಲೆ ಮಿರ್ಸಿ ಮಸಾಲೆ ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು ತುಂಡು ಇದ್ದರೆ ಗುಂಡು ನಾಲ್ಗೆ ಗತ್ತೋದು ಗುಂಡಣ್ಣ ತುಂಡಣ್ಣ ತುಂಬ 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 ಫ್ರೆಂಡಣ್ಣ ಕೃತಿಕಾ, ಈ ಸಾಂಗ್ ಚೆನ್ನಾಗಿದೆ ಸಾಂಗು, ಬಟ್ ವೇರಿಯೇಷನ್ ಚೆನ್ನಾಗಿತ್ತು. ಫುಲ್ ವೋಕಲ್ ಟೋನ್ ಆಗಲಿ, ಯಾಕಂದರೆ ಪ್ರೀವಿಯಸ್ ಎಪಿಸೋಡಲ್ಲಿ ಹಾಡಿರೋದು ಬೇರೆ ಥರ ಹಾಡಿದ್ರಿ, ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಚೆನ್ನಾಗಿತ್ತು. ಬಟ್ ಐ ಫೆಲ್ಟ್ ಇನ್ನು ಕಂಟ್ರೋಲ್ ಬೇಕು. ತಿರ್ಗಾ ಪಲ್ಲವಿ ಜಾಯ್ನ್ ಆಗೋ ಜಾಗದಲ್ಲಿ ಚರಣದಿಂದ ಎಂಡಿಗೆ ಹೈ ನೋಟಿಂದ ಕೆಳಗೆ ಬಂದಾಗ ಅಗೇನ್ ಎಲ್ಲ ಕಡೆನೂ ತಪ್ಪಾಗೆ ಹಾಡಿದ್ರಿ. ಅಂದರೆ ಇಟ್ ವಾಸ್ ನಾಟ್ ಕನ್ವಿನ್ಸಿಂಗ್ ಫಾರ್ ಮೀ. ಸ್ವರಸ್ಥಾನ ಆಗಲಿ ಶ್ರುತಿ ಆಗಲಿ ಇನ್ನೂ ಕಂಟ್ರೋಲ್ ಬೇಕು. ಲಿರಿಕ್ಸ್ ಕ್ಲಾರಿಟಿ ಬಗ್ಗೆ ಇನ್ನೂ ಸ್ವಲ್ಪ ಮಹತ್ವ ಕೊಡಬೇಕು. ಓಕೆ, ಯು ಶುಡ್ ಬಿ ಲಿಟಲ್ ಕ್ಲಿಯರ್ ಇನ್ ಯುವರ್ ಪ್ರೊನೌನ್ಸಿಯೇಷನ್. ಓಕೆನಾ? ಸೊ ವರ್ಕ್ ಹಾರ್ಡ್, ಕಾಂಪಿಟಿಷನ್ ಗೆಟಿಂಗ್ ಟಫರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಿಸ ಗಮ ಪನಿ ಸರಿಗಾ ಮಿತವಾ जनम जनम से हम तो प्यार से संग मेरे गा नि सगम पनी सरिगा रे मितवा जनम जनम से हम तो प्यार से संग मेरे गा नि सगम पनी सरिगा सपना देखे मेरे खोए खोए नैना मितवा मेरे याद तो भी सीख ले सपने देखना सपना देखे मेरे खोए खोए नैना मितवा मेरे याद तो भी सीख ले सपने देखना रे सनि द प म ग रे सा नि स ग म प नि स रे गा रे मितवा जनम जनम से हम तो प्यार से संग मेरे गा नि सगम पनी सरिगा जानी ना तू की डहराइया आजा कट जाए मेरी तन्हाइया जाए ना तू गम की गहराइया आजा कट जाए मेरी तन्हाइया भी जा बरसा दे प्रीत का सावन बरसों के जल्दी मन की बुझ जाए अगन ना पी जा बरसा दे प्रीत का सावन बरसों के जल्दी मन की बुझ जाए अगन
ದ ಪ ಮಗ ಮಗರಿ ಸನಿ ಸ ಗ ಮ ಪನಿ ಸರಿ ಗ ಆ ರೆ ಮಿತವಾ जन्म जन्म से हम तो प्यार दिया संग मेरे गा नी सा ग म प नि सा रे गा ग प द नि द ग प द नि द नि द प ग प द नि द सा ग प द द नि ಸ ದ ನಿ ಪದ ನಿ ಪದ ಗಮ ದ ಪ ಪ ನೀ ಪ ನಿ ನಿ ಪ ಗ ಸ ನಿ ಸ ರಿ ಸ ಪದ ನಿ ದ ಗಮ ಪ ಗಮ ರಿ ಸ ನಿ ಸ ಗ ಮ ಪ ನಿ ಸ ರಿ ಗ ಆ ರೆ ಮಿತವಾ जन्म जन्म से हम तो प्यार दिया संग मेरी गा नी ಸ ಗ ಮ ಪ ನಿ ಸ ರಿ ಗ ಸ್ನೇಹಿತ್ ಏನಂದರೆ ಓಪನಿಂಗ್ ನಿಸ ಅದು ಸ್ವಲ್ಪ ಬಿಗಿನಿಂಗೆ ಸ್ವಲ್ಪ ಔಟ್ ಆಯಿತು. ಫಸ್ಟ್ ನೋಟ್ ಆಮೇಲೆ ಸರಿ ಇತ್ತು, ಬಟ್ ಏನು ಸ್ವಲ್ಪ ಓಪನಾಗಿ ಹಾಡಬೇಕಿತ್ತು. ಯೇಸುದಾಸ್ ಸರ್ ಓಪನ್ನೆಸ್ ಇದೆಯಲ್ಲ, ನೀವು ಸ್ವಲ್ಪ ಹಿಡ್ದಾಗೆ ಆ ಥರ ಬರ್ತಾಯಿತ್ತು. ಮಿಡ್ ಡಿಶ್ ಥರ ಆ ಡೆಪ್ತ್ ಅದು ಮಿಸ್ಸಿಂಗ್. ಆಮೇಲೆ ಅದೇ ಹೇಳಿ ಸ್ವಲ್ಪ ಮ್ಯಾನ್ಲಿ ಆಗಿ ಬರಬೇಕಾಗಿತ್ತು, ಅದು ದ್ಯಾಟ್ ವಾಸ್ ದಿ ಏನೋ. ಆಮೇಲೆ ಪಲ್ಲವಿ ಲ್ಯಾಂಡಿಂಗಲ್ಲೆಲ್ಲ ಸ್ವಲ್ಪ ಶ್ರುತಿ ಸೇರ್ತಾ ಇರಲಿಲ್ಲ ಪಲ್ಲವಿ. ಹೌದು. ಆಮೇಲೆ ಒಂದು ಕಡೆ ಸೆಕೆಂಡ್ ಚರಣದಲ್ಲಿ ನಿಮಗೆ ಗೊತ್ತಾಯ್ತಾ ಟೆಂಪೋ ಮಿಸ್ ಆದರೆ ಅದೊಂದು ಸಣ್ಣ ಮಿಸ್ಟೇಕ್. ಅದೇ ಸ್ಮಾಲ್ ಮಿಸ್ಟೇಕ್ಸ್. ಲೆಟ್ ಅಸ್ ಸಿ ಏನಾಗತ್ತೆ ಅಂತ ಗುರು ಸರ್ ಹೇಳ್ತಾರೆ. ಸ್ನೇಹಿತ ಹಲೋ ಸರ್, ಚೆನ್ನಾಗಿತ್ತು ಹಾಡಿದ್ದು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಅದೇ ಒಂದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಹಿಂದಿ, ಲಿರಿಕ್ಸ್ ಮಿಸ್ ಹೊಡೆದ್ರಿ. ಅಂದರೆ ಏನೋ ಬೇರೆ ಬೇರೆ ಕೇಳಿ ಬರೆದಿದ್ದ ಅಥವಾ ಯಾವುದೋ ಪುಸ್ತಕ ನೋಡಿ ಬರೆದಿದ್ದು? ಕೇಳಿ. ಓಕೆ, ಅದರಲ್ಲಿ ಕೆಲವು ಮಿಸ್ಟೇಕ್ಸ್ ಇತ್ತು. ಆಮೇಲೆ ಫಸ್ಟ್ ಚರಣ ಅದೇ ದೇಖ್ನಾ ಸಪ್ನ ಫಸ್ಟ್ ಟೈಮ್ ಮಾಡೋದು, ಅದು ಸ್ವಲ್ಪ ಶ್ರುತಿ ಔಟ್ ಆಯಿತು. ಬೇರೆ ಯಾಕೆಂದರೆ ಇದು ಐ ಥಿಂಕ್ ನಿಮ್ಮ ವಾಯ್ಸ್ ಒಂದು ಬೇರೆ ಥರ ಇದೆ. ಐ ಥಿಂಕ್ ದಟ್ಸ್ ವಾಟ್ ಯು ಹ್ಯಾವ್. ಸೊ ಬಟ್ ಸಿಂಗಿಂಗ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಆ್ಯಂಡ್ ಇನ್ನೂ ಕೂಡ ಕಂಟೆಸ್ಟೆಂಟ್ನವರು ಬರಲಿಕ್ಕೆ ಬಾಕಿ ಇದ್ದಾರೆ. ಒಂದು ಹೊಸತಾದಂತಹ ಅಭ್ಯಾಸದ ಜೊತೆಗೆ ಹಳೆ ಹಾಡುಗಳಾಗಿರ್ಬೋದು, ಹೊಸ ಹಾಡುಗಳಾಗಿರ್ಬೋದು, ಅದನ್ನೊಂದು ತೋರ್ಪಡಿಸಲಿಕ್ಕೆ ಎಲ್ಲರೂ ತಯಾರಾಗಿ ರೆಡಿ ಆಗಿದ್ದಾರೆ. ಆದರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂಥ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ವೆರಿ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಿಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪೂರ್ಣಿಮಾ ಸಿಲ್ಕ್ಸ್, ಪ್ರೈಮ್ ಮಸಾಲಾ, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಇವತ್ತಿನ ಮೊದಲ ಸುತ್ತಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾನು ಕರೆತಾ ಇದ್ದೇನೆ. ನಿಮಗೆ ಆಗ್ಲೇ ಹೇಳ್ತಾ ಇದೆ, ರೌಂಡ್ಸ್ಗಳನ್ನೆಲ್ಲ ಪಾರ್ ಮಾಡಿಕೊಂಡು ಮೊದಲ ಸುತ್ತಿಗೆ ಬರೋದು ಅಂತ ಹೇಳಿದ್ರು ಕೂಡ ಒಂದು ದೊಡ್ಡ ಅಚೀವ್ಮೆಂಟೇ. ಸೊ ಹಾಗಿರುವಾಗ ಈ ಮೊದಲ ಸುತ್ತು ಆದ ನಂತರ ನೆಕ್ಸ್ಟ್ ಮುಂದಿನ ಸುತ್ತುಗಳಿಗೆ ಆಯ್ಕೆ ಆಗುವಾಗ ಇನ್ನೂ ಕಾಂಪಿಟೇಷನ್ ಟಫ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ, मोह मोह के धागे, मोह मोह के धागे,
तेरी उंगलियों से जब उलझी कोई टोह टोह ना लगे किस तरह गिरहाई सुलझे है रोम रोम एक तारा है रोम रोम एक तारा जो बादलों में से गुजरे ये मोह मोह के धागे तेरी उंगलियों से जब उलझे कोई टोह टोह ना लगे किस तरह गिरहाई सुलझे जरा पागल तूने मुझको है चुना तू होगा जरा पागल तूने मुझको है चुना कैसे तूने अनकहा सब सुना तू होगा जरा पागल तूने मुझको है चुना मेरा आना दोनों मिल जाए शामों की तरह ये मोह मोह के धागे तेरी उंगलियों से जब उलझे कोई टोह टोह ना लगे किस तरह गिरहाई सुलझे ಮಹಾಂತೇಶ್. ಹಾಂ ಸರ್. ಏನಂದರೆ ಗುರು ಸರ್ ಮಣಿ ಸರ್ ಹೇಳ್ದಂಗೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಪ್ರೀವಿಯಸ್ ರೌಂಡ್. ಬಟ್ ಏನಂದರೆ ಈ ಸಾಂಗ್ ಥ್ರೂ ಔಟ್ ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್ ನೀವು ಶ್ರುತಿಯಲ್ಲೇ ಇರಲಿಲ್ಲ, ಪಿಚ್ ಔಟ್ ಆಗ್ತಾಯಿತ್ತು ಫುಲ್. ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಲ್ಲಿ ಕಷ್ಟ ಆಗಬೇಕಾದ್ರೆ ಗೊತ್ತಾಗತ್ತೆ. ಓಕೆ. ತುಂಬಾ ಎಲ್ಲ ಕಡೆ ಪಿಚ್ಚಿಂಗೇ ಇರಲಿಲ್ಲ, ನೋಡ್ಕೊಳ್ಬೇಕಲ್ವಾ. ಓಕೆ. ಬಟ್ ಏನಂದರೆ ಇದು ಪೆಪಿ ಸಾಂಗ್ ಅಲ್ಲ, ಬೇರೆ ಫಾಸ್ಟ್ ಬೀಟಲ್ಲಿ ನಿಮಗೆ ಬ್ಯಾಕಿಂಗ್ ಸಪೋರ್ಟ್ ಇರ್ತದೆ. ಇಲ್ಲಿ ಏನೋ ಜಸ್ಟ್ ನಿಮ್ಮ ಬ್ಯಾಕಿಂಗ್ ಸ್ಮಾಲ್ ಗ್ರೂ ವಿತ್ ದ ಬ್ಯಾಕಿಂಗ್ ಪ್ಯಾಡ್ಸ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಸಿಂಗ್. ಶ್ರುತಿ ನೀವು ಪಕ್ಕಾ ಇರಬೇಕು, ಯಾಕಂದರೆ ಸ್ಲೋ ಗ್ರೂವಿ ಸಾಂಗ್ ಇದು. ಬ್ಯಾಕಿಂಗ್ ಪ್ಯಾಡ್ಸ್ ಮಾತ್ರ ಇದೆ, ಬೇರೆ ಸಪೋರ್ಟಿಂಗ್ ತುಂಬ ಸಪೋರ್ಟಿಂಗ್ ಏನಿಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದ ಶ್ರುತಿ. ಓಕೆ ಸರ್. ಓಕೆ ಓಕೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಸಂದೇಶ್. ಹಾಂ ಸರ್. ಈ ಸಾಂಗ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಸರ್? ಇದು ಫೀಲ್ ತುಂಬ ಚೆನ್ನಾಗಿದೆ ಸರ್. ಆ್ಯಂಡ್ ಇದು ಫೀಮೇಲ್ ವಾಯ್ಸಲ್ಲಿ ತುಂಬ ಒಂದು ಸರ್ತಿ ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು ಸರ್ ಇದು ಸಾಂಗು, ಅದಕ್ಕೆ ತೊಗೊಂಡೆ ಸರ್. ಅಲ್ಲ, ಕರೆಕ್ಟು. ಹಾಂ ಸರ್. ಸಿಂಗಿಂಗ್ ಇದು ಕಷ್ಟ ಇದೆ ಅಂತ ಗೊತ್ತಾ ನನಗೆ? ಹಾಂ ಸರ್. ಇದನ್ನು ಫಸ್ಟ್ ಲೈನ್ ಹಾಡ್ಬಿಡೊಮ್ಮೆ. ಮೋಹ ಮೋಹಕ್ಕೆ ಅಲ್ಲ, ಪಲ್ಲವಿನೇ ಹಾಡು. ಓಕೆ. ಅದು ಟೋಟಲ್ ಫಸ್ಟಿಂದ ಈಗಲೂ ಹಾಡುವಾಗ ಶ್ರುತಿ ಕೂರಲ್ಲ, ಒಂದು ಶ್ರುತಿಯಲ್ಲಿ ಶುರು ಮಾಡು ಅಷ್ಟೇ, ಹಾಡು. ये मोह मोह के धागे तेरी उंगलियों से जब उलझे कोई टोह टोह ना लगे किस तरह गिरहाई सुलझे है रोम रोम एक तारा है रोम रोम एक तारा जो बादलों में से गुजरे. ಓಕೆ. ಫಸ್ಟಿಗೆ ಫಸ್ಟ್ ಹಾಫ್ ಹಾಡಿದ್ದು ಪಕ್ಕಾ ಬಂತು, ಇದನ್ನು ಆಗ ಹಾಡಿರಲಿಲ್ಲ ನೀನು. ಸೆಕೆಂಡ್ ಹಾಫ್ ಮತ್ತೆ ಹಂಗೆ ಹೋಯ್ತು. ಅಂದರೆ ನಂಗೆ ಶ್ರುತಿ ಅದು ಸ್ವಲ್ಪ ಕೇಳಿಸ್ತಿರ್ಲಿಲ್ಲ ಸರ್. ಅಲ್ಲ, ಕೇಳಿಸ್ತಿದ್ರೆ ನಾನು ಮೊನ್ನೆ ಹಿಂದೆನೂ ಹೇಳಿದೆ, ಕೇಳಿಸಿದ್ರೆ ಇನ್ಸ್ಟೆಂಟ್ ಹೇಳಬೇಕು. ನೆಕ್ಸ್ಟ್ ಕಾರಣ ಹೇಳಿದ್ರೆ ಏನಾಗುತ್ತೆ, ಶ್ರುತಿ ಕೇಳಿದ್ರೆ ಯು ಹ್ಯಾವ್ ಟು ಸ್ಟಾಪ್ ಇನ್ಸ್ಟೆಂಟ್ ಹೇಳಿದ್ರೆ ಕೇಳ್ತಾ ಇಲ್ಲ ಅಂತ ಹೇಳಬೇಕು ಅಲ್ಲಿ. ಓಕೆ. ನಿನ್ನೆನೂ ಹೇಳಿದೆ, ನಿನ್ನೆ ನಾನು ಹೇಳಿದೆ ಅಲ್ಲ, ಎಲ್ಲರ ಎದುರಲ್ಲೇ ಹೇಳಿದೆ. ಸಾರಿ. ಶ್ರುತಿ ಕೇಳಿದಿದ್ರೆ ಅಲ್ಲಿ ಇನ್ಸ್ಟೆಂಟ್ ಕೇಳೋ ತನಕ ಹಾಡಬೇಡಿ ನೀವು. ಓಕೆ. ನಿಮಗೆ ಮೇಕ್ ಯೋರ್ ಸೆಲ್ಫ್ ಫೀಲ್ ಕಂಫರ್ಟೇಬಲ್, ಆಮೇಲೆ ಹಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನಮಗೆ ನೀವು ಏನು ಹಾಡ್ತಾ ಇದ್ದೀರಿ ಅಂತ ಗೊತ್ತಾಗಲ್ಲ. ಓಕೆ. ಸೊ
ಶ್ರುತಿ ಥ್ರೂಔಟ್ ನನ್ನ ಒಮ್ಮೆ ಸಿಕ್ಕಿದ್ರೆ ಕಂಟಿನ್ಯೂಸ್ ಅದೇ ಸಿಗ್ತಾ ಇರಬೇಕು. ಓಕೆ. BGM ಕೇಳಿದಾಗಲೂ ಮತ್ತೆ ಬರಬೇಕು ಅಟ್ಲೀಸ್ಟು. ಅದು ಆ್ಯಕ್ಚುಲಿ ಬಂದಿರಲಿಲ್ಲ ನಿನ್ನ ಕೇಸಲ್ಲಿ. ನೋಡೋಣ ಏನಾಗುತ್ತೆ ನೋಡೋಣ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೊ ಎನಿಹೌ ಇವತ್ತಿನ ನಮ್ಮ ಸಂಚಿಕೆಯ 5 ಜನ ಹಾಡುಗಾರರು ಕೂಡ ತಮ್ಮ ಹಾಡಿನ ಒಂದು ವೈಖರಿಯನ್ನು ತೋರಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ. ನೌ ಇಟ್ಸ್ ಎಲಿಮಿನೇಷನ್ ರೌಂಡ್ ಬೇರೆ ಇದೆ. ಸೊ ಹಾಗಿರುವಾಗ ಯಾರು ಈ 5 ಜನರಲ್ಲಿ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಓವರ್ ಟು ಜಡ್ಜಸ್. ಪ್ರತಿ ರೌಂಡ್ ಇದ್ದಂಗೆ ಈ ರೌಂಡಲ್ಲೂ ಇಬ್ಬರು ನೆಕ್ಸ್ಟ್ ರೌಂಡಿಗೆ ಆಟೋಮ್ಯಾಟಿಕ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೆಕ್ಸ್ಟ್ ರೌಂಡಿಗೆ 3 ಜನ ಪೆಂಡಿಂಗ್ ಲಿಸ್ಟಲ್ಲಿ ಇರ್ತೀರಾ. ಈ ಲಿಸ್ಟ್ 3 ಜನ ಲಿಸ್ಟಲ್ಲಿ 21 ಜನರಲ್ಲಿ 6 ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ಈ ರೌಂಡಲ್ಲಿ ಸ್ನೇಹಿತ್ ಸುರೇಂದ್ರ ಚೆನ್ನಾಗಿ ಆಡಿದರೆ ಅವ್ರಿಗೆ ಈಸ್ ಇನ್. ಪುಂಡರಿಕ ಇವರಿಬ್ಬರು ನೆಕ್ಸ್ಟ್ ರೌಂಡಿಗೆ ಆಟೋ ಅಪ್ಗ್ರೇಡ್. ಉಳಿದ 3 ನೆಕ್ಸ್ಟ್ ರೌಂಡ್ ನೋಡೋಣ ಏನಾಗುತ್ತೆ ಅಂತ. ಇದರಲ್ಲಿ ಮತ್ತೆ ಸೆಲೆಕ್ಷನ್ ಇದೆ. ಸೊ ಆಲ್ ದ ಬೆಸ್ಟ್ ಯು ಗೈಸ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಸುತ್ತಲ್ಲಿ ಕಂಟೆಸ್ಟೆಂಟ್ಸ್ನವರು ಹಾಡಿ ಅಂತೂ ಆಗಿದೆ. ಸೊ ನಮ್ಮ ಸ್ಕೋರಿಂಗ್ ಏನಿದೆ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಅಂಡ್ ಇನ್ನೂ ಕೂಡ ಕಂಟೆಸ್ಟೆಂಟ್ನವರು ಬರಲಿಕ್ಕೆ ಬಾಕಿ ಇದ್ದಾರೆ. ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವಂತಹ ಟೈಮ್ ಬಂದಿದೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಹಾಡುಗಾರರ ಜೊತೆ ನಮ್ಮ ಸೂಪರ್ ಸಿಂಗರ್ ಸೀಸನ್ 2 ನ ಜರ್ನಿಯಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜಯ್ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಅಂಡ್ ಬೈ. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್.